ಕರಾವಳಿಯೆಲ್ಲೆಡೆ ನಾಗರ ಪಂಚಮಿಯನ್ನು ಸರಳವಾಗಿ ಆಚರಿಸಲಾಯಿತು. ಪಡುಬಿದ್ರೆ ಪಾದೆಬೆಟ್ಟು ಸುಬ್ರಹ್ಮಣ್ಯ ದೇವಾಲಯದಲ್ಲೂ ನಾಗರ ಪಂಚಮಿ ಆಚರಿಸಲಾಯಿತು. ದೇವಾಲಯದಲ್ಲಿ ಭಕ್ತರು ಇಲ್ಲದೆ ದೇವಾಲಯ ಬಿಕೋ ಅನ್ನುತ್ತಿತ್ತು. ಇನ್ನು ದೇವಸ್ಥಾನಗಳಲ್ಲಿ ಕೇವಲ ಅರ್ಚಕರು ಮತ್ತು ದೇವಾಲಯದ ಸಿಬ್ಬಂದಿ ಮಾತ್ರ ಸಾಂಪ್ರದಾಯಿಕ ಪೂಜೆಗಳನ್ನು ಸಾಂಕೇತಿಕವಾಗಿ ನೆರವೇರಿಸಿದರು. ಈ ಬಗ್ಗೆ ಮಾತನಾಡಿದ ದೇವಸ್ಥಾನದ ಆಡಳಿತ ಮುಖ್ಯಸ್ಥರಾದ ಜಿತೇಂದ್ರ ಶೆಟ್ಟಿ, ಸಾರ್ವಜನಿಕವಾಗಿ ನಾಗರ ಪಂಚಮಿ ಆಚರಿಸುವಂತಿಲ್ಲ ಎಂದು ಈಗಾಗಲೇ ಜಿಲ್ಲಾಡಳಿತ ಸೂಚನೆ ನೀಡಿದೆ. ಅದರಂತೆ ಎಲ್ಲಾ ಪೂಜಾ ಕಾರ್ಯಕ್ರಮಗಳನ್ನು ನಡೆದಿದೆ ಎಂದು ಅವರು ಹೇಳಿದರು. ಪುರಾತನವಾದ ದೇವಸ್ಥಾನ, ಇಲ್ಲಿ ನಾಗರ ಪಂಚಮಿ ದಿವಸ ಸಾವಿರಾರು ಭಕ್ತಾದಿಗಳು ಯಾವುದ್ಯಾವುದು ಊರು, ಮಂಗಳೂರು, BC ರೋಡು, ಹಲವಾರು ಕಡೆಯಿಂದ ಬಂದು ನಾಗದೇವರಿಗೆ ತಮ್ಮ ತರ್ಪಣಾದಿಗಳನ್ನೆಲ್ಲ ನೀಡುತ್ತಿದ್ದರು. ಈ ಸಲ ಕೋವಿಡ್-19ನ ಸಮಸ್ಯೆಯಿಂದ ಜಿಲ್ಲಾಡಳಿತವು ಯಾವುದೇ ಸೇವೆಗಳನ್ನು ಮಾಡಬಾರದೆಂದು ಆದೇಶ ನೀಡಿದ್ದೇವೆ. ಇಲ್ಲಿ ಸಾವಿರಾರು ಭಕ್ತರು ಬಂದು ಸೇರುವುದರಿಂದ ಸೋಂಕು ಹರಡುವ ಸಾಧ್ಯತೆ ಇರುವುದರಿಂದ ನಾವು ಅದನ್ನು ಜಿಲ್ಲಾಡಳಿತದ ಆದೇಶದಂತೆ ಈ ಸಲ ಯಾವುದೇ ದೇವಸ್ಥಾನದ ಸಾಂಕೇತಿಕ ಪೂಜೆ ಪುರಸ್ಕಾರಗಳನ್ನು ಬಿಟ್ಟು ಯಾವುದೇ ಸೇವಾದಿಗಳನ್ನು ಈ ಸಲ ನೆರವೇರಿಸಲಿಲ್ಲ.